ಕನ್ನಡಕ್ಕೆ ಹೆಸರು ಪಡೆದಿರುವ ಮಂಗಳೂರಿನ ಭೀಮಾ ಜುವೆಲ್ಲರ್ಸ್ನಲ್ಲಿ 4 ಹಾಗೂ 5ನೇ ತರಗತಿ ಮಕ್ಕಳಿಗಾಗಿ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಭೀಮಾ ಜುವೆಲ್ಲರ್ಸ್ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಪ್ರತಿಭಾವಂತ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜಿಸಿತು. ಪುಟ್ಟ ಮಕ್ಕಳಿಗೆ ರಾಷ್ಟ್ರೀಯ ಪಕ್ಷಿ ನವಿಲಿನ ಚಿತ್ರ ಬಿಡಿಸುವ ಸವಾಲು ನೀಡಲಾಗಿತ್ತು. ಭಾಗವಹಿಸಿದ್ದ ಎಲ್ಲ ಸ್ಪರ್ಧಿಗಳಿಗೆ ಬಹುಮಾನ ನೀಡಲಾಯಿತು. ಬಾಲ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಭೀಮಾ ಜುವೆಲ್ಲರ್ಸ್ ಮ್ಯಾನೇಜರ್ ವಿನೋದ್ ಕೊಟ್ಕರ್ ಹೇಳಿದರು. ನಾವು ಭೀಮಾದವರು ಮೊದಲೇ ಬಾರಿಗೆ ಮಂಗಳೂರಿನಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು 4ನೇ ಮತ್ತು 5ನೇ ತರಗತಿ ಮಕ್ಕಳಿಗಾಗಿ ಮಾಡಿದ್ವಿ. ಇದರಲ್ಲಿ ಒಂದು 25 ಶಾಲೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು. ನಾವು ಎಕ್ಸೆಪ್ಟ್ ಮಾಡಿದ್ದು ಒಂದು 100 ಜನರನ್ನ, ಬಟ್ ಇಲ್ಲಿ ಬಂದಿದ್ದು 180 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಒಳ್ಳೆಯ ಪಾರ್ಟಿಸಿಪೇಷನ್ ಸಿಕ್ಕಿದ್ದಾರೆ ಮತ್ತು ರಿಸಲ್ಟ್ಸ್ನ ಕೆಲವೇ ಕ್ಷಣದಲ್ಲಿ ಈಗ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಇದೊಂದು ಒಳ್ಳೆಯ ಮೋಟಿವೇಶನ್ ಪ್ರೋಗ್ರಾಮ್ ನಾವು ಮಕ್ಕಳಿಗೆ ಅಂತ ನಾನು. ಏನೋ ನಿರೀಕ್ಷಿತ ಮಟ್ಟಕ್ಕಿಂತಲೂ ಹೆಚ್ಚಿನ ಸ್ಪರ್ಧಿಗಳು ಭಾಗವಹಿಸಿದರು. ನಗರದ ವಿವಿಧ ಶಾಲೆಗಳ 180 ವಿದ್ಯಾರ್ಥಿಗಳು ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.